ಮಂಗಳೂರಿನಲ್ಲಿ ಪರ್ಮಿಟ್ ಆಟೋ ರಿಕ್ಷಾ ಹಾಗೂ ಬ್ಯಾಟರಿ ಚಾಲಿತ ರಿಕ್ಷಾಗಳ ನಡುವಿನ ಗೊಂದಲಕ್ಕೆ ತಮಿಳುನಾಡು ಮಾದರಿ ಸೂತ್ರವನ್ನು ಅನುಸರಿಸುವಂತೆ ಶಾಸಕ ವೇದವ್ಯಾಸ ಕಾಮತ್ ಅವರು ಬೆಳಗಾವಿ ಅಧಿವೇಶನದಲ್ಲಿ ಸದನದ ಗಮನವನ್ನು ಸೆಳೆದಿದ್ದಾರೆ. ನಗರ ಭಾಗದಲ್ಲಿ ಆಟೋಗಳ ನಡುವಿನ ಗೊಂದಲವು ವಿಪರೀತ ಹಂತಕ್ಕೆ ಹೋಗಿದ್ದು, ಹಲವು ಪ್ರತಿಭಟನೆಗಳಿಂದ ಪೊಲೀಸ್ ಇಲಾಖೆ, ಆರ್ಟಿಒ, ಜಿಲ್ಲಾಡಳಿತ ಹಾಗೂ ಜನಸಾಮಾನ್ಯರಿಗೆ ತೀವ್ರ ತೊಂದರೆಯಾಗುತ್ತಿದೆ. ಈ ಎಲ್ಲಾ ಗೊಂದಲಗಳಿಗೆ ಪರಿಹಾರ ಸೂತ್ರವಾಗಿ ಈ ಹಿಂದೆ ಸ್ವತಃ ರಿಕ್ಷಾ ಚಾಲಕ ಮಾಲೀಕ ಅಸೋಸಿಯೇಷನ್ಗಳೇ ತಮಿಳುನಾಡು ಮಾದರಿಗೆ ಬೇಡಿಕೆ ಇಟ್ಟಿದ್ದವು ಎಂದು ತಿಳಿಸಿದರು. ತಮ್ಮ ಬೇಡಿಕೆಯೆಂದೇ ರಾಜ್ಯ ಸರ್ಕಾರ ಮುಂದಡಿಯಿಟ್ಟರೆ ನಗರ ಭಾಗದಲ್ಲಿ ದಿನನಿತ್ಯ ದುಡಿದು ತಮ್ಮ ಕುಟುಂಬಗಳನ್ನು ಸಲಹುತ್ತಿರುವ ಪ್ರತಿಯೊಬ್ಬ ರಿಕ್ಷಾ ಚಾಲಕರಿಗೂ ನ್ಯಾಯ ಸಿಗುವ ಭರವಸೆ ಇದೆ. ಈ ನಿಟ್ಟಿನಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ತಮಿಳುನಾಡು ಮಾದರಿ ವರದಿಯನ್ನು ತರಿಸಿಕೊಂಡು ರಾಜ್ಯಕ್ಕೆ ಅನ್ವಯಿಸುವಂತೆ ಶಾಸಕರು ಮನವಿಯನ್ನ ಮಾಡಿದರು. ತಮಿಳುನಾಡು ಸರ್ಕಾರದಲ್ಲಿ ಈ ಸಮಸ್ಯೆ ಬಂದಾಗ ಆಲ್ರೆಡಿ ಅವರು ಅದಕ್ಕೆ ಸೊಲ್ಯೂಷನ್ ಅನ್ನು ಕಂಡು ಹಿಡ್ಕೊಂಡಿದ್ದಾರೆ. ಅದಕ್ಕಾಗಿ ನಾನು ಹೇಳುವಂತದ್ದು, ದಿನನಿತ್ಯ ಬ್ಯಾಟರಿ ಚಾಲಿತ ಮತ್ತು ಆಟೋ ಪರ್ಮಿಟ್ ರಿಕ್ಷಾದಾರರು ಅವರ ಪ್ರತಿಭಟನೆ, ಗಲಾಟೆ, ಗೊಂದಲ ಇಡೀ ಜಿಲ್ಲೆಯ ನಮ್ಮ ನಗರ ಭಾಗದಲ್ಲಿರುವಂತಹ ಎಲ್ಲ ಪೊಲೀಸ್ ಇಲಾಖೆ, ಆರ್ಟಿಒ, ಡಿಸಿ ಅವರಿಗೆ ಸಮಸ್ಯೆ ಆಗ್ಬಿಟ್ಟಿದೆ. ಇದಕ್ಕೆ ಸೊಲ್ಯೂಷನ್ ಇದೆ. ಈ ಸೊಲ್ಯೂಷನ್ ಅನ್ನ ತಕ್ಷಣ ಸಾರಿಗೆ ಇಲಾಖೆಯಿಂದ ಮಾಡಬೇಕು. ಅವ್ರು ಏನ್ ಮಾಡಬೇಕು ಅಂದ್ರೆ ತಮಿಳುನಾಡು ಸರ್ಕಾರಕ್ಕೆ ಅವರು ಯಾವ ರೀತಿಯಲ್ಲಿ ಏನ್ ಮಾಡಿದ್ದಾರೆ ಅಂತ ಹೇಳೋದನ್ನ ಅವ್ರ ದಾಖಲೆಯನ್ನ ಪಡ್ಕೊಂಡು ಆ ದಾಖಲೆ ಪ್ರಕಾರವಾಗಿ ಕರ್ನಾಟಕ ಅದನ್ನ ಅಪ್ಲೈ ಮಾಡಿಕೊಳ್ಬೇಕು.